ಕರಾವಳಿ ಭಾಗದಲ್ಲಿ ನವರಾತ್ರಿ ಬಂತೆಂದರೆ ಸಾಕು ಹಬ್ಬದ ವಾತಾವರಣ ಜೊತೆಗೆ ಸಂಭ್ರಮ. ನವರಾತ್ರಿಯ ಸಮಯದಲ್ಲಿ ಶ್ರೀದೇವಿಯ ಆರಾಧನೆ ಪ್ರಾಮುಖ್ಯತೆಯನ್ನು ಪಡೆದಿದ್ದು ಕಲೆಯ ಆರಾಧನೆಯು ನಡೆದುಕೊಂಡು ಬಂದಿದೆ. ಅಂತೆಯೇ ಹುಲಿವೇಷದ ಸಂಪ್ರದಾಯವು ಹಲವು ವರ್ಷಗಳಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ. ಇದೇ ಸಂಪ್ರದಾಯವನ್ನ ಜೀವಂತವಾಗಿಟ್ಟುಕೊಂಡು ಬಂದಿರುವುದು ಮಂಗಳೂರಿನ ಬಳ್ಳಲ್ಬಾಗ್ ಫ್ರೆಂಡ್ಸ್ ತಂಡ. ಆ ತಂಡದ ಹುಲಿ ಕುಣಿತದ ಅದ್ದೂರಿ ಪ್ರದರ್ಶನ ನಡೆಯಿತು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಮಂಗಳೂರು ದಸರಾ ಎಂದ ತಕ್ಷಣ ಎಲ್ಲರಿಗೂ ನೆನಪಾಗುವುದು ಹುಲಿ ವೇಷದ ಕುಣಿತ. ಅದರಲ್ಲಿ ವಿಶೇಷ ಆಕರ್ಷಣೆಯಾಗಿ ಹೆಸರು ಮಾಡಿದ ಬಳ್ಳಲ್ಬಾಗ್ ಫ್ರೆಂಡ್ಸ್ ತಂಡದ ಹುಲಿ ಕುಣಿತ ನೋಡುಗರನ್ನ ಮೈ ರೋಮಾಂಚನಗೊಳಿಸುವಂತೆ ಮಾಡುತ್ತಿದೆ. 2008ರಲ್ಲಿ ಕೆಲವು ಯುವಕರ ಉತ್ಸಾಹದಿಂದ ಆರಂಭಗೊಂಡ ಈ ತಂಡ ಇಂದು 100 ಸದಸ್ಯರನ್ನ ಒಳಗೊಂಡು ದೊಡ್ಡ ಕುಟುಂಬವಾಗಿ ಬೆಳೆದಿದೆ. 18 ವರ್ಷಗಳ ಪಯಣದಲ್ಲಿ ದಸರಾ ಮೆರವಣಿಗೆಯ ಪ್ರಮುಖ ಆಕರ್ಷಣೆಯಾಗಿರುವ ಈ ತಂಡ ಸಾವಿರಾರು ಅಭಿಮಾನಿಗಳನ್ನ ಗಳಿಸುವ ಮೂಲಕ ಮಂಗಳೂರು ದಸರಾದ ಜನಮೆಚ್ಚಿನ ತಂಡವಾಗಿ ರೂಪುಗೊಂಡಿದೆ. ಈ ಬಾರಿ 90ಕ್ಕೂ ಹೆಚ್ಚು ವೇಷಧಾರಿಗಳೊಂದಿಗೆ ಹುಲಿ ಕುಣಿತ ಪ್ರದರ್ಶನ ನೀಡುತ್ತಿರುವ ಈ ತಂಡದ ಅದ್ದೂರಿ ಊದು ಪೂಜಾ ಕಾರ್ಯಕ್ರಮ ಮಂಗಳೂರು ನಗರದ ಶ್ರೀದೇವಿ ಕಾಲೇಜು ಪಕ್ಕದ ಮೈದಾನದಲ್ಲಿ ನೆರವೇರಿತು. ಈ ಸಂದರ್ಭದಲ್ಲಿ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್, ಡಾಕ್ಟರ್ ವೈ ಭರತ್, ವಿಎಚ್ಪಿ ಮುಖಂಡ ಶರಣ್ ಪಂಪೆ, ನೆಟ್ಟಿಗುತ್ತು ರವಿರಾಜ್ ಶೆಟ್ಟಿ, ಫುಡ್ಲ್ಯಾಂಡ್ ಹೋಟೆಲ್ನ ಮಾಲಕ ಗಣೇಶ್ ಶೆಟ್ಟಿ, ಜಿತೇಂದ್ರ ಕೊಟ್ಟಾರಿ, ಡೈಜ್ ವರ್ಲ್ಡ್ ಸಂಸ್ಥಾಪಕ ವಾಲ್ಟರ್ ನಂದಳಿಕೆ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಬಳ್ಳಲ್ಬಾಗ್ ಫ್ರೆಂಡ್ಸ್ ಕಳೆದ 18 ವರ್ಷಗಳಲ್ಲಿ ಕೇವಲ ಹುಲಿ ಕುಣಿತದಲ್ಲಿ ಸೀಮಿತವಾಗಿರದೆ ಬೃಹತ್ ರಕ್ತದಾನ ಶಿಬಿರ, ಅನ್ನದಾನ, ಅಶಕ್ತರಿಗೆ ನೆರವು ಸೇರಿದಂತೆ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಯುವಕರನ್ನ ಒಗ್ಗೂಡಿಸುತ್ತಾ ಬಂದಿದೆ. ಪ್ರತಿ ದಸರಾ ಮೆರವಣಿಗೆಯಲ್ಲೂ ವಿಶೇಷ ಆಕರ್ಷಣೆಯಾಗಿ ಕುದ್ರೋಳಿ ದೇವಾಲಯದ ದಸರಾ ಮೆರವಣಿಗೆಯಲ್ಲಿ ತಂಡದ ಹುಲಿ ಕುಣಿತ ಪ್ರತಿಷ್ಠೆ ಪಡೆದುಕೊಂಡಿದೆ. ಒಟ್ಟಿನಲ್ಲಿ 18 ವರ್ಷಗಳ ಪಯಣದಲ್ಲಿ ಬಳ್ಳಲ್ಬಾಗ್ ಫ್ರೆಂಡ್ಸ್ ಕೇವಲ ಹುಲಿವೇಷ ತಂಡವಲ್ಲ, ಕಲೆ, ಸಂಪ್ರದಾಯ ಮತ್ತು ಸಮಾಜ ಸೇವೆಯ ತ್ರಿವೇಣಿಯಾಗಿ ಬೆಳೆದಿದೆ. ಇವರ ಶ್ರಮ, ಕಲೆಯ ಮೇಲಿನ ಸಮರ್ಪಣೆ, ಸಂಪ್ರದಾಯ, ಗೌರವ ಮುಂದಿನ ಪೀಳಿಗೆಗೂ ಸ್ಫೂರ್ತಿಯಾಗಲಿ ಎಂಬುದೇ ನಮ್ಮ ಆಶಯ. ಬಳ್ಳಲ್ಬಾಗ್ ಫ್ರೆಂಡ್ಸ್ 18 ವರ್ಷದ ಸಂಭ್ರಮಡುಂಡು. ಇನ್ನಿತ ದಿನ ಇತ ಊದು ಕಾರ್ಯಕ್ರಮ ಅದು 5 ಬೊಕ್ಕ ಕತ್ತಲಿಗೆ ರಂಗು ಪಾಡುನಂಚಿಂದ ಕ್ರಮ ಅದು ಕಾಂಡೆ 7 ಗಂಟೆಗೆ ಜಂಡೆ ಮೆರವಣಿಗೆ ಪೋಪುನಂಚಿಂದ ಒಂದು ಕ್ರಮ ಉಂಡು. ಮುಲ್ತುದು ಬೋದು ಭಗವದ್ಯಾಪಿನ ಕ್ಷೇತ್ರ ಪೂಜೆ ಮಂತದ್ದು ಅಲ್ತರ್ದು ಪಿರಿಯಡೆ ಬರ್ತದ್ದು 5 ಬೊಕ್ಕ ಕ್ರಮ ಪ್ರಕಾರವಾದ ಪಿಲ್ಲಿ ಜತ್ತದು ಮುಲ್ತುರ್ದು ಕದ್ರಿ ಮಂಜುನಾಥ ಸ್ವಾಮಿ ನಡೆಬೋದು ಅಲ್ಪ ಒಂದು ಪೂಜೆ ಮಂತದ್ದು ಅಲ್ತರ್ದು ಬೊಕ್ಕ ಪಿರ ಭಗವದ್ಯಾಪೆ ನಡೆಬೋದು ಅಲ್ಪ ಒಂಜಿ ಅಡ್ಡ ಬೂರ್ದು ಅಲ್ತರ್ದು ಬೊಕ್ಕ ನಮ್ಮ ಇಲ್ಲ ಬೋದು ಮನ್ಸೊಂದು ಪ್ರದರ್ಶನ ಅಂಚೆನೆ ಎಲ್ಲ ರಾತ್ರಿದ ಪೊರ್ತುಗು ಈ ಶೋಭಾಯಾತ್ರೆ ಒಟ್ಟಿಗೆ ಎಂಕ್ಲ ಸೇರ್ದು ರಡ್ಡು ಟ್ಯಾಬ್ಲೋ ಉಂಡು. ಒಂಜಿ ಪಿಲಿತ ಬೊಕೊಂಜಿ ವಯಲಿನ್ ಚೆಂಡೆ ಅಂಚಾದ 18 ವರ್ಷ ಸಂಭ್ರಮ ಸಂಬಂಧವಿಲ್ಲ. ದೇವರ ದಯಟ್ಟು ದುಂಬುರ್ದು ಬತ್ತಿನ ಪ್ರತಿ ವರ್ಷ ನೆಟ್ಟು ದಾದ ಉಂಡು ಎಡ್ಡೆ ಮಟ್ಟಿಡು ಮಂತೊಂದು ಬೋನುಂಡು. ಕಲಿ ದಸರಾ ತಂದೆ ವರ್ಷಗೋರು ಆಪಿನಂಚಿಂದ ಅಯ್ಯಪ್ಪ ಸ್ವಾಮಿನ ಪೂಜೆ ಆವಡು, ಬ್ಲಡ್ ಕ್ಯಾಂಪ್ ಆವಡು, ಹೆಲ್ತ್ ಚೆಕಪ್ ಆವಡು ಇಜಿಂದ ನಮ್ಮ ಜೂಂಡು ಆಪಿನಂಚಿಂದ ಜೋಕ್ಲೆ ಕೊರ್ಪನಂಚಿಂದ ಈ ದಾದ ನಿಧಿ ಸಂಗ್ರಹ ನಿಧಿ ಕೊರ್ಪ ಫಂಡ್ ಅಂಚಿಂದ ಕಾರ್ಯಕ್ರಮ ಆವಡು ಬೊಕ ಗುದ್ದಿ ದೀಪೋತ್ಸವ ಸಮಿತಿ ನೆಟ್ ಆಪಿನಂಚಿನ ಕಾರ್ಯಕ್ರಮ ಕತೆ ಆಪಿನಂಚಿಂದ ನೆಟ್ ಅನ್ನ ಸಂತರ್ಪಣೆ ಕೊರ್ಪ ಪ್ರತಿಯೊಂದು ಎಂಗ್ಲ ತಂಡದಕ್ಕಲು ಬಳ್ಳಲ್ಬಾಗ್ ಫ್ರೆಂಡ್ಸ್ ತಂಡದಕ್ಕಲು ಈ ಪೂರಾ ಬೇಲೆಗೆ ಸೇರಿದು ಈ ಪ್ರತಿಯೊಂದು ಯಶಸ್ವಂತ ಕೊರೊಂದು ರಕ್ಷಿತ್ ಕೊಟ್ಟಾರಿ ಅಧ್ಯಕ್ಷರು ಬಳ್ಳಲ್ಬಾಗ್ ಫ್ರೆಂಡ್ಸ್ ಪೂರೆಗ್ಲ ನಮಸ್ಕಾರ. ಯಾನು ಶರಣ್ ಪಂಪೆಲ್ ಪಾತಿರ್ನು ನವರಾತ್ರಿದ ಶುಭಾಶಯನು ಪನೊಂದು ರಕ್ಷಿತ್ ಕೊಟ್ಟಾರ್ಲೆನ ನೇತೃತ್ವಡ್ ಬಳ್ಳಾಳ್ ಫ್ರೆಂಡ್ಸ್ ಮುಖಲ ನೇತೃತ್ವಡ್ ಕುದ್ರೋಳಿದ ದಸರಾದ ಸಂದರ್ಭಡ್ ಪಿಲಿಗೊಬ್ಬವನೊಂದು ವಿಶೇಷವಾಯಿನಂಚಿನ ಕಾರ್ಯಕ್ರಮನ ಕರಿನ 18 ವರ್ಷದಿಂಚಿ ನಡಪ ಒಂದು ಬೈದೇರು. ಪ್ರತಿ ವರ್ಷ ಭಾರಿ ಅದ್ದೂರಿಯಾದ ಭಾರಿ ಗೌಜಿಡ್ ಒಂದು ವಿಶೇಷವಾಯಿನಂಚಿನ ಈ ಪಿಲಿವೇಷದ ತಂಡನ ರಚನೆ ಮಂತೊಂದು ಐತ ಒಟ್ಟಿಗೆ ಕುದ್ರೋಳಿದ ಕಡೇಕ ದಿನ ನಡೆಪುನಂಚಿನ ದಸರಾ ಮಹೋತ್ಸವದ
ಒಂಜಿ ಭವ್ಯವಾಯಿನ ಶೋಭಾಯಾತ್ರೆಡು ಆಕರ್ಷಕ ಟ್ಯಾಬ್ಲೋದ ಮುಖಾಂತರ ಆ ಸೇವೆನು ಇನ್ನು ಬಳ್ಳಾಳ್ ಬಾಗ್ ಫ್ರೆಂಡ್ಸ್ ತಕ್ಕಲು ಮಂತೊಂದು ಬೈದೇರು ಅಕಲ್ನ ಈ ಒಂಜಿ ತಂಡಗ್ ಅಪ್ಪೆ ಜಗನ್ಮಾತೆ ಸಂಪೂರ್ಣವಾಯಿನ ಅನುಗ್ರಹ ಉಪ್ಪಡು ಐತೊಟ್ಟಿಗೆ ಈ ಊರ್ದ ನಮ್ಮ ತುಳುನಾಡಿದ ಈ ಸಂಸ್ಕೃತಿನ ಪರಂಪರೆಯನ್ನು ಸಂಪ್ರದಾಯನ ಒರಿಪೋನಂಚಿನ ವಿಶೇಷವಾಯಿನ ನಮ್ಮ ಜಾನಪದ ಸಂಸ್ಕೃತಿ ಆಯ್ನಂಚಿನ ಪಿಲಿನಲಿಕೆಲ ಒಂಜಿ ಪೊರ್ಲುನು ಜನಕ್ಲಿಗೆ ತೊಚ್ಪವನಂಚಿನ ಕೆಲಸನು ಇನ್ನು ರಕ್ಷಿತ್ ಕೊಟ್ಟಾರ್ಲಿ ಮಂತೊಂದುಲ್ಲೇರು ಐಗೋಸ್ಕರ ಅರೇಗ್ಲ ಎನ್ನ ಪರವಾದ ಈ ಸಂದರ್ಭಡ್ ನಾನು ಶುಭಾಶಯನ ಕೋರೊಂದುಲ್ಲೆ. ಶರತ್ ಸಾಲಿಯನ್, ವಿ4 ನ್ಯೂಸ್, ಮಂಗಳೂರು. ಖುಷಿಯ ನಡುವೆ ಈ ಒತ್ತಡದ ಜೀವನ ದಣಿವು ಆಯಾಸದಿಂದ ಬಳಲುವಂತೆ ಮಾಡುತ್ತೆ. ಆಯಾಸ ಆಗ್ತಾ ಇದೆಯಾ, ಬಾಯಾರಿಕೆ ಆಗ್ತಾ ಇದೆಯಾ, ಈ ಎಲ್ಲದಕ್ಕೂ ಹೇಳಿ ಗುಡ್ ಬೈ. ಯಾಕಂದ್ರೆ ಇದೀಗ ಇಡೀ ದಿನ ಬಾಯಾರಿಕೆಯಿಂದ ರಿಫ್ರೆಶ್ ಆಗಲು ಬಬಲ್ಸ್ ಕುಡೀರಿ. ಬಬಲ್ಸ್ ಕುಡೀರಿ, ಫ್ರೆಶ್ ಆಗಿರಿ. Bubbles, a splash of happiness.